ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಶಿವಾಜಿಯ ಪುನರ್ಜನ್ಮ ಅಂತ ನಾನು ಅದನ್ನು ನೋಡಿ ಸಿಟ್ಟು ಬಂತು. ನಾನಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಕಮೆಂಟ್ ಹಾಕ್ತೆ ಆ ವಿಡಿಯೋಗೆ. ಅಲ್ಲ, ಅಂಥದ್ದೇನು ಕೆಟ್ಟದೇನು ಹಾಕಿರ್ಲಿಲ್ಲ, ನಾನು ಅಂಥದ್ದೇನು ಕೆಟ್ಟದ್ದು ಹಾಕಿರ್ಲಿಲ್ಲ. ಈಗ 2ನೇ ಗೋಮುಖ ವ್ಯಾಘ್ರನ ಮುಖೋಡ ನಾನು ಬಿಡ್ತಾ ಇದ್ದೀನಿ ನೋಡಿ, ಇಲ್ಲಿ ಅಂಥದ್ದೇನು ನಾನು ಹೇಳಿರ್ಲಿಲ್ಲ. ಶಿವಾಜಿ ಯಾರು, ನರೇಂದ್ರ ಮೋದಿ ಯಾರು, ಈ ವಿನಯ್ ಗುರೂಜಿ ಯಾರು, ಅವ್ರ ಶಿಷ್ಯಂದ್ರರು ನಾನು ಹೇಳ್ತೀನಿ. ಸುಮ್ಮನೆ ಇದೆಲ್ಲ ನಾಟಕ ಬೇಡ, ಜನರಿಗೆ ಯಾಮರ್ಸ್ಬಿಡಿ ಮುಗ್ಧರಿಗೆ. ಈ ಮಾಧ್ಯಮದವರೇ ಇಲ್ಲಿ ಇದನ್ನ ಕಾರ್ಯಕ್ರಮ ಮಾಡಿದವರು, ನೀವು ನಿಜವಾಗ್ಲೂ ದೇಶದ ಪರ ಆದ್ರೆ ಬಿಜೆಪಿಯ ಕಾಸು ತಗೊಳ್ಳದೇ ಇದ್ರೆ, ಗುರೂಜಿಯ ಬೂಟ್ ನೆಕ್ಕದಿಲ್ಲ, ಕಂಡವ್ರ ಕಾಸು ಮುಟ್ಟದಿಲ್ಲ, ನೀವು ನಿಯತ್ತಾದ ಮನುಷ್ಯರಾದ್ರೆ, ನೀವು ಪತಿವ್ರತೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ನನಗೆ ಕರೆ ಮಾಡಿ, ಅವರ ಜೊತೆ ನನಗೊಂದು ಡಿಬೇಟ್ಸ್ ಮಾಡಿ. ಆ ಧರ್ಮಸ್ಥಳ ಗರ್ಭಗುಡಿಯಲ್ಲಿರುವ ನನ್ನ ಮಂಜುನಾಥ ಸ್ವಾಮಿ ಪಾದದಾಣೆ, ಧರ್ಮಸ್ಥಳದ ಮುಖ್ಯ ದೇವರಾದ ಮಂಜುನಾಥ ಸ್ವಾಮಿ ಮೇಲೆ, ಆ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ, ನನ್ನ ಕೊಪ್ಪದ ಮುಖ್ಯ ದೇವರಾದ ವೀರಭದ್ರ ಸ್ವಾಮಿ ಆಣೆ, ನನ್ನ ಬಾಯಲ್ಲಿ ಬರುವಂತ ಪ್ರತಿಯೊಂದು ಮಾತು ಸತ್ಯ. ಒಂದು ವೇಳೆ ನಾನು ವಿಚಾರಧಾರೆಯಲ್ಲಿ ಸೋತ್ರೆ, ಇದೇ ಗುರೂಜಿಯ ಗೌರಿಗದ್ದೆ ಆಶ್ರಮದಲ್ಲೋ ಅಥವಾ ಉತ್ತರಹಳ್ಳಿಯಲ್ಲಿರೋ ಆಶ್ರಮದಲ್ಲೋ ಲಂಗೋಟಿ ಹಾಕೊಂಡು ಮದುವೆನೇ ಆಗದೆ ಬ್ರಹ್ಮಚಾರಿ ಆಗಿ ಅವರ ಪಾದ ಸೇವೆ ಮಾಡ್ತೀನಿ ಅಂದೆ. ಮೊನ್ನೆಯಿಂದ ನೋಡಿದ್ರೆ ಇದನ್ನು ನಾನು ಮತ್ತೆ ಫೇಸ್ಬುಕ್ ಅಲ್ಲಿ ಮೊನ್ನೆ ಹಾಕಿದ ಮೇಲೆ ಮತ್ತೆ ಏನೋ ಗೋಸೇವೆ ನಾಟಕ ಆಡ್ತಾ ಇದ್ರು. ಅಲ್ಲಿ 3 ಜನ ಇದರಲ್ಲಿ, ಅವ್ರು ಎಂತವ್ರು ಅಂತ ನನಗೆ ಗೊತ್ತಿದೆ. ಅದಕ್ಕೆ ನಾನೊಂದು ಪೋಸ್ಟಿಂಗ್ ಮಾಡಿದಕ್ಕೆ, ಈ ಗುರೂಜಿ ವಿನಯ್ ಗುರೂಜಿ ಅದೇ ಕಾರ್ಯಕ್ರಮದ ನಿರೂಪಕ, ಅವನ ಹೆಸರು ಸೋಮಣ್ಣ ಮಚಿವಾಡ ಅಂತ, ಅವನ ಹತ್ರ ಬೆದರಿಕೆ ಹಾಕ್ಸಿದ್ದಾರೆ. ಸುಮಾರು ಮೊನ್ನೆ ರಾತ್ರಿ ನನಗೆ ಮಲಗ್ಲಿಕ್ಕೆ ಬಿಡ್ತಾ ಇಲ್ಲ. ಮೆಸೆಂಜರ್ ಅಲ್ಲಿ ಕಾಲ್ ಮಾಡೋದು ಕೆಟ್ಟದಾಗಿ. ಸ್ನೇಹಿತರೆ, ನಾನು ಬೇಕಾದ್ರೆ ಒಂದು ಕೆಲಸ ಮಾಡ್ತೀನಿ, ಈ ವಿಡಿಯೋ ಎಲ್ಲ ಆದ್ಮೇಲೆ ಸ್ನೇಹಿತರೆ, ಈ ವಿಡಿಯೋ ಎಲ್ಲ ಆದ್ಮೇಲೆ ಇದೇ ವಿಡಿಯೋದ ಜೊತೆ ಪೋಸ್ಟಿಂಗ್ ಮಾಡ್ತೀನಿ. ಈಗ ಎಷ್ಟು ಹೇಳಿ, 2 ಪೋಸ್ಟಿಂಗ್ ಮಾಡ್ತೀನಿ. ದಯವಿಟ್ಟು ನೀವು ಇದನ್ನು ನೋಡಬೇಕು. ಆ ನಿರೂಪಕನ ಕೆಟ್ಟ ಕಮೆಂಟ್ಗಳು ನೋಡಿ. ಒಬ್ಬ ಯೋಧನ ಮಗ ಅಂತೆ ಮಡಿಕೇರಿಯವನು. ನಾನು ಅದಕ್ಕೆ ಹೇಳಿದೆ, ಯೋಧನ ಬಾಯಲ್ಲಿ ಬರೋ ಮಾತಾಪ ಅಂತ. ನೋಡಿ ಎಂತ ಮನುಷ್ಯರು ಇರ್ತಾರೆ ಪ್ರಪಂಚದಲ್ಲಿ, ಹೊಟ್ಟೆಪಾಡಿಗೋಸ್ಕರ ಎಂತೆಂತ ಮುಖವಾಡಗಳನ್ನು ಹಾಕೊಂತಾರೆ. ಹಾಗೆ ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ಈ ಗುರೂಜಿ ಮಾನಸಿಕವಾಗಿ ನನಗೆ ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಈ ಗುರೂಜಿ ಮತ್ತೆ